ಕಬಕದಿಂದ ಕುಡೇರಪಡ್ಡು, ಅರ್ಕ, ಭಟ್ರುಪ್ಪಾಡಿ, ಕೊಡಿಪ್ಪಾಡಿ, ಕೊಂಡ್ರುಪ್ಪಾಡಿ ಮತ್ತು ಕುಡೇರಪಡುವಿನಿಂದ ಓಜಾಲ, ಕುಂಡಡ್ಕ ರಸ್ತೆಯು ಸಂಪೂರ್ಣ ಜಖಂಗೊಂಡಿದೆ. ಈ ಕುರಿತು ಶಾಸಕರು ಸಹಿತ ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇಲಾಖೆಯ ಗಮನಕ್ಕೆ ತರಲಾಗಿದೆ. ಆದರೆ ಕೇವಲ ಬ್ಯಾನರ್ನಲ್ಲಿ ಮಾತ್ರ ಅನುದಾನ ಬಿಡುಗಡೆಯಾಗಿದ್ದು ಇಲ್ಲಿನ ತನಕ ಯಾವುದೇ ರಸ್ತೆ ಅಭಿವೃದ್ಧಿಯಾಗಿಲ್ಲ. ಹಾಗಾಗಿ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸುತ್ತಿದ್ದೇವೆ ಎಂದು ಕಬಕ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಸಾಮಾಜಿಕ ಹೋರಾಟಗಾರ ಚಂದ್ರಶೇಖರ್ ಗೌಡ ಹೇಳಿದರು. ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಬಕ, ಕೊಡಿಪ್ಪಾಡಿ ಮತ್ತು ಕುಳ ಗ್ರಾಮಗಳ ಗ್ರಾಮೀಣ ಪ್ರದೇಶದ ಸಾರ್ವಜನಿಕ ಸಂಪರ್ಕ ರಸ್ತೆ ಸುಮಾರು 4,000ಕ್ಕೂ ಮಿಕ್ಕಿ ಜನಸಂಖ್ಯೆ ಇರುವ ಪ್ರದೇಶವಾಗಿದೆ. ಈ ರಸ್ತೆಯಲ್ಲಿ ಅತಿ ಹೆಚ್ಚು ವಾಹನ ಸಂಚಾರವಿದೆ, ಆದರೆ ಸುಗಮ ಸಂಚಾರಕ್ಕೆ ಯೋಗ್ಯವಾಗಿಲ್ಲ. ಶಾಸಕರು ಕೊಡಿಪ್ಪಾಡಿ ಗ್ರಾಮದ ಅರ್ಕ ರಸ್ತೆ ಅಭಿವೃದ್ಧಿಗೆ ರೂಪಾಯಿ 25 ಲಕ್ಷ ರೂಪಾಯಿ ಅನುದಾನವನ್ನು ಒದಗಿಸಿದ ಕುರಿತು 2025ರ ಡಿಸೆಂಬರ್ 22ಕ್ಕೆ ಪತ್ರಿಕೆಯಲ್ಲಿ ಅಭಿನಂದನೆ ಜಾಹೀರಾತನ್ನು ನೀಡಿದ್ರು. ಅಭಿನಂದನೆ ಹಾಕಿ 1.5 ವರ್ಷ ಆದ್ರೂ ಇನ್ನೂ ರಸ್ತೆ ಅಭಿವೃದ್ಧಿ ಕಂಡಿಲ್ಲ. ಕಳೆದ 3 ವರ್ಷದಿಂದ ಕೊಡಿಪ್ಪಾಡಿ ಗ್ರಾಮ ಪಂಚಾಯಿತಿಗೆ 1 ರೂಪಾಯಿ ಅನುದಾನ ನೀಡಿಲ್ಲ. ಅಭಿನಂದನೆ ಕೋರಿ ಬ್ಯಾನರ್ ಹಾಕಿ ಬ್ಯಾನರ್ ಹರಿದು ಹೋದ್ರೂ ಅನುದಾನ ಬಂದಿಲ್ಲ. ಮುಂದೆ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಸಹಾಯಕ ಕಮಿಷನರ್ಗೆ ಮನವಿಯನ್ನ ನೀಡಿ ನಾವು ಹೋರಾಟ ಮಾಡಲಿದ್ದೇವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕಬಕ ಜೈ ಹಿಂದ್ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಧನಂಜಯ್ ಗೌಡ, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯೆ ಸ್ಮಿತಾ ಕೊಡಿಪ್ಪಾಡಿ ಮತ್ತಿತರರು ಉಪಸ್ಥಿತರಿದ್ದರು. ಕಬಕದಿಂದ ಕೊಡಿಪ್ಪಾಡಿವರೆಗೆ ರಸ್ತೆ ಬಹಳ ಹದಗೆಟ್ಟು ಹೋಗಿದೆ. ಯಾರಿಗೂ ಯಾವರಿಗೂ ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ನಾವು ಕಳೆದ ವರ್ಷ ಒಂದು ಮನವಿಯನ್ನೆಲ್ಲ ಕೊಟ್ಟಿದ್ದೆವು. ಕೊಟ್ಟಾದಾಗ ಒಂದು 2-3 ದಿವಸ ಕಳೆದಾಗ ನಮ್ಮ ಒಂದು ಇಂಜಿನಿಯರ್ ಅವರು ಬಂದು ಅಲ್ಲಿ ಒಂದು ಅದನ್ನು ಒಂದು ತಯಾರು ಮಾಡಿದರು. ರೇಖಾಪಟ್ಟಿ ತಯಾರು ಮಾಡಿ ಎಲ್ಲ ಸೆಲೆಕ್ಷನ್ ಮಾಡಿ ಹೋಗಿ ಯಾವಾಗ ಇದು 29/3/2025ಕ್ಕೆ ನನಗೊಂದು ಲೆಟ್ರ್ ಬಂತು. ನಿಮ್ಮ ಮನವಿಯನ್ನು ನಾವು ತಗೊಂಡಿದ್ದೇವೆ, ಮನವಿ ಬಂದಿದೆ, ಅದನ್ನು ರಸ್ತೆನೆಲ್ಲ ಸರ್ವೆ ಮಾಡಿದ್ದೇವೆ, 50 ಲಕ್ಷ ರೂಪಾಯಿ ನಾವು ಅದಕ್ಕೆ ಬೇಕಾಗ್ತದೆ, ಅದನ್ನು ನಾವು ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದನ್ನು ಮಾಡ್ತೇವೆ ಅಂತ ಹೇಳಿದರು ಇಂಜಿನಿಯರ್ ಅವರು. ಹಾಗೆ ನಾನು ಕಳೆದ ಇಲ್ಲಿ ಮನವಿಯೆಲ್ಲ ಕೊಟ್ಟು ಎಲ್ಲ ಆದಾಗ ಈ ಇಂಜಿನಿಯರ್ ಅವರು ಬಂದು ಅದನ್ನು ಅಳತೆ ಮಾಡಿ 1.5 ವರ್ಷ ಆಯಿತು. ಇಂಜಿನಿಯರ್ ಅತ್ಲಾಗಿ ಬರಲೇ ಇಲ್ಲ. ಇವರು ಎಲ್ಲಿ ಹೋಗಿ ನಿದ್ದೆ ಮಾಡಿ ಮಲಗಿದ್ದಾರೆ ಅಂತ ಗೊತ್ತಿಲ್ಲ. ಇವರು ಈ ಇಂಜಿನಿಯರ್ ಅವರಿಗೊಂದು ಜವಾಬ್ದಾರಿ ಇಲ್ವಾ? ಅಲ್ಲಿ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ಹೋಗಲಿಕ್ಕೆ ಆಗದನ್ನು ಇವರು ನೋಡಿ ಇದಕ್ಕೆ ಆದಷ್ಟು ಬೇಗ ಅವರು ಶೀಘ್ರವಾಗಿ ಒಂದು ಪರಿಹಾರ ಮಾಡಲಿಲ್ಲ. ಹಾಗಾದರೆ ಈ ಜಿಲ್ಲಾ ಪಂಚಾಯಿತಿ ಅವರು ಇಂಜಿನಿಯರ್ ಅವರು ಯಾಕೆ ಇವರು ಜನರನ್ನು ದಾರಿ ತಪ್ಪಿಸಲಿಕ್ಕೆ ಇವರು ವ್ಯವಸ್ಥೆ ಮಾಡೋದು? ಅದರ ನಂತರ ಈ ಕಾಂಗ್ರೆಸ್ಸಿನ ಒಂದು ನಿಯೋಗ ಅಂತ ಹೇಳ್ಬೋದು, ಅವರು ಹೋದರು. ನಾನು ನಿಮಗೆ ಈಗಾಗಲೇ 25 ಲಕ್ಷವನ್ನು ನಾನು ಮಂಜೂರು ಮಾಡ್ತೇನೆ, ನೀವು ಮತ್ತೆ ಸಾಕಾಗದಿದ್ರೆ ನಾನು ಕೊಡ್ತೇನೆ ಅಂತ ಹೇಳಿದರು. ನೋಡಿ, ಕೂಡಲೇ ಅವರದ್ದೊಂದು ಅಭಿನಂದನೆ ಹಾಕಿದರು. ಮಂಜೂರುಗೊಂಡಿದೆ, 1.5 ವರ್ಷ ಆಯಿತು. ಮಂಜೂರು ಮಾತ್ರ ಗೊಂಡದ್ದು, ಮಂಜೂರು ಆಗಲಿಲ್ಲ.